ಪುತ್ತೂರಿನ ನೆಹರು ನಗರದ ಸುದಾನ ವಸತಿಯುತ ಶಾಲೆಯ ಎಡ್ವರ್ಡ್ ಸಭಾಂಗಣದಲ್ಲಿ ಜನವರಿ 30ರಂದು ಅಂತಾರಾಷ್ಟ್ರೀಯ ರೋಟರಿ ಜಿಲ್ಲೆ 3181 ವಲಯ 5ರ ರೋಟರಿ ಕ್ಲಬ್ ಪುತ್ತೂರು ಸ್ವರ್ಣಗೆ ರೋಟರಿ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತಾ ಭೇಟಿ ನೀಡಿದರು. ರೋಟರಿ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತಾ ಇವರನ್ನ ರೋಟರಿ ಸ್ವರ್ಣದ ಸರ್ವ ಸದಸ್ಯರು ಆತ್ಮೀಯವಾಗಿ ಬರಮಾಡಿಕೊಂಡರು. ಬಳಿಕ ಕ್ಲಬ್ನ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಇವರು ಚಾಲನೆಯನ್ನ ನೀಡಿದರು. ಅಂತಾರಾಷ್ಟ್ರೀಯ ರೋಟರಿ ಸಂಸ್ಥೆಯ ಧ್ಯೇಯವೇ ಸ್ವಾಹಿತ ಮೀರಿದ ಸೇವೆ. ನಾವು ನಮ್ಮ ಏಳಿಗೆಯನ್ನ ಬಯಸದೆ ರೋಟರಿ ಧ್ಯೇಯ ಏನಿದೆಯೋ ಅವನ್ನ ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾಜವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಯೋಣ ಎಂದು ರೋಟರಿ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತಾ ಹೇಳಿದರು. Now coming back to the Rotary Foundation, as usual I am very happy. Zone 5 is a very pioneer as per the Rotary Foundation concern, because we had a wonderful DRFC Suryanarayan Kukkadi. The Puttur Club has done more than 4 crores worth project, as well as Puttur Elite and Yuva. They jointly did one of the dialysis center. Now today I am telling you I am very happy. Swarna and Yuva and there are one more club together. They are planning to do one more global grant at Puttur, and this is how the Rotary Foundation should build. And the contribution I am sure like Puttur East, Puttur main club, all these clubs are contributing. Now the time has come. Every Rotarian should contribute whatever possible. I am not asking you become a major donor. I am not asking you become a Paul Harris fellow. At least in a year, on the 2,500-3,000, I don't think it's a big deal. And ensure, along with your district due, whatever the Rotary Foundation, ensure you pay at least 2,500-3,000 rupees minimum. Who can offer more than that, you can definitely do that. So my sincere, earnest request to all the presidents sitting here, ensure your club is doing 100% participation in an annual fund program. ರೋಟರಿ ಅಸಿಸ್ಟೆಂಟ್ ಗವರ್ನರ್ ಸೂರ್ಯನಾಥ ಆಳ್ವರು ಕ್ಲಬ್ನ ಬುಲೆಟಿನ್ ಅನ್ನು ಅನಾವರಣಗೊಳಿಸಿದರು. ಬಳಿಕ ಮಾತನಾಡಿ, ರೋಟರಿ ಸ್ವರ್ಣ ದಶಮಾನೋತ್ಸವವನ್ನ ಆಚರಿಸುತ್ತಿದ್ದು ಪ್ರಸಕ್ತ ವರ್ಷ ಅಧ್ಯಕ್ಷರಾಗಿರುವ ಸುರೇಶ್ ಇವರು ನಿಜಕ್ಕೂ ಸ್ವರ್ಣವೇ ಆಗಿದ್ದಾರೆ. ಸಣ್ಣ ಕ್ಲಬ್ ಆದರೂ 147 ಸಮಾಜಮುಖಿ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ಹೆಗ್ಗಳಿಕೆಯಾಗಿದೆ ಎಂದು ಹೇಳಿದರು. ಸ್ವರ್ಣ ಹೆಸರು ಹೇಳಿದಾಗೇನೆ ಸ್ವರ್ಣ ಕ್ಲಬ್ಬಿನ ದಶಮಾನೋತ್ಸವ ಈ ಸಲ. ಅದರ ಅಧ್ಯಕ್ಷರು ಸ್ವರ್ಣವೇ ಆಗಿದ್ದಾರೆ, ಬಂಗಾರವೇ ಆಗಿದ್ದಾರೆ. ಈ ಪ್ರತಿಯೊಬ್ಬರ ಹತ್ರನೂ ಅವರು ಎಷ್ಟು ಬರದಿದ್ರು ಅವರು ಕೇಳಿ ಮಾತಾಡಿಸ್ಕೊಂಡು ಡೈಲಿ ಮಾತಾಡಿಸ್ತಾ ಇರ್ತಾರೆ. ಕಾರ್ಯಕ್ರಮಗಳಂತೂ ಖಂಡಿತವಾಗಿಯೂ ನನಗೆ ಲೆಕ್ಕ ತಪ್ಪಿದೆ. 147 ಕಾರ್ಯಕ್ರಮಗಳನ್ನು ಒಂದು ಕ್ಲಬ್ಬಿಂದ ಮಾಡಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗಿಯೂ ಇದನ್ನು ಮೆಚ್ಚಲೇಬೇಕು. ಅದು ಸ್ಮಾಲ್ ಕ್ಲಬ್ಬು, 27 ಜನ ಇದ್ದದನ್ನು ಈಗ 32 ಜನ ಆದಷ್ಟೇ. ಅದು ಭಾರಿ ದೊಡ್ಡ ಲೆವೆಲ್ನವರು ಏನು ಕ್ಲಬ್ಬಲ್ಲಿ ಇದ್ದವರಲ್ಲ. ನನ್ನಂತೆ ಮೀಡಿಯಂ ಲೆವೆಲ್ನವರೇ ಕ್ಲಬ್ಬಲ್ಲಿ ಇದ್ಕೊಂಡು ಅಧ್ಯಕ್ಷರು ಅವರ ಸರಕಾರಿ ನೌಕರರಾಗಿ, ಒಬ್ಬ ಸರಕಾರಿ ನೌಕರರಾಗಿ ಇಷ್ಟೊಂದು ಕ್ಲಬ್ಬಿಗೆ ಟೈಮ್ ಕೊಟ್ಟಿದ್ದಾರೆ ಅಂದರೆ ಅದು ಖಂಡಿತವಾಗಿಯೂ ಗ್ರೇಟ್. ಅದನ್ನು ಮೆಚ್ಚಲೇಬೇಕು ಎಲ್ಲರೂ. ರೋಟರಿ ವಲಯ ಸೇನಾನಿ ವೆಂಕಟರಮಣಗೌಡ ಕಳುವಾಜೆ ಮಾತನಾಡಿ, ಕ್ಲಬ್ ಅಧ್ಯಕ್ಷ ಸುರೇಶ್ ಪಿ ಅವರು ಸಮಾಜಕ್ಕೆ ತನ್ನಿಂದ ಏನಾದರೂ ಕೊಡುಗೆ ನೀಡಬೇಕು ಎನ್ನುವ ದೃಷ್ಟಿಕೋನವನ್ನ ಇಟ್ಟುಕೊಂಡು ಸಮಾಜ ಸೇವೆಯನ್ನ ಮುಂದುವರಿಸುತ್ತಾ ಬರುತ್ತಿದ್ದಾರೆ. ಮಾತ್ರವಲ್ಲದೆ ಇವರ ಮಾತೃಶ್ರೀಯನ್ನ ಕಾರ್ಯಕ್ರಮದಲ್ಲಿ ಗೌರವಿಸಿರುವುದು ಹೆಗ್ಗಳಿಕೆಯಾಗಿದೆ ಎಂದರು. ಸುರೇಶರು ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ರೋಟರಿ ಬಗ್ಗೆ ತಿಳ್ಕೊಂಡು ಅಂತಲ್ಲ, ಅವರ ಸ್ವಾಭಿಮಾನ, ಸಮಾಜಕ್ಕೇನಾದರೂ ಕೊಡಬೇಕು ಅಂತೇಳಿ ಕೊಟ್ಟಿದ್ದಾರೆ. ನಾನು ಅವರ ಸಂಪೂರ್ಣ ಅವರ ಫ್ಯಾಮಿಲಿ, ಅವರ ಕುಟುಂಬವನ್ನು ಅರಿತಿದ್ದೇನೆ. ಅವರ ಮನೆಗೆ ಹೋಗಿದ್ದೇನೆ. ಅವರಿಗೆ 14 ಲಕ್ಷ ರೂಪಾಯಿಗಳು ಖರ್ಚು ಮಾಡಿದ್ದಾರಂತೆ. ನಮ್ಮನ್ನೆಲ್ಲ ಹೊಗಳ್ತಾ ಇದ್ದಾರೆ. ಯಾಕೆ ಎಲ್ಲರೂ ನನಗೆ ಸಹಕಾರ ಮಾಡಿದೆ. ಏನು 99% ಕೂಡ ಅವ್ರದ್ದೇ. ನಾವೇನು ಕೈ ಜೋಡಿಸಿದ್ದೇವೆ ಕಾರ್ಯಕ್ರಮಕ್ಕೆಲ್ಲದೆ. ಅವರ ಮಾತೃಶ್ರೀ ಅವರನ್ನು ಇವತ್ತು ಇಲ್ಲಿ
ಸನ್ಮಾನ ಮಾಡಿದ್ರು, ಅವರನ್ನು ಕರೆದರು. ಅವರಂಥ ತಾಯಿ, ಹೆತ್ತ ತಾಯಿ ಧನ್ಯಳು, ಅವರು ಧನ್ಯರು. ಇಂಥ ಮಗನನ್ನು ಪಡೆದಿದ್ದಾರಲ್ಲ. ಮನೆ ಕಟ್ಟುವುದಿತ್ತು, ಅವರ ಮನೆಗೆ ನಾನು ಹೋಗಿದ್ದೇನೆ, ನೋಡಿದ್ದೇನೆ. ಆದರೆ ಸಮಾಜಕ್ಕೆ ಕೊಡಬೇಕೆಂಬಂಥ ಒಂದು ತುಡಿತ ಅವರಲ್ಲಿತ್ತು, ಕೊಟ್ಟಿದ್ದಾರೆ. ನಾನು ಅವರನ್ನು ಪೂರ್ತಿ ಬಲ್ಲೆ. ಅವರು ನಮ್ಮವರನ್ನೆಲ್ಲರೂ ಹೊಗಳ್ತಾರೆ, ಓ ಅವರು ಅದು ಮಾಡಿದರು ಇದು ಮಾಡಿ. ಇಲ್ಲ, ಮೀಟಿಂಗ್ 10,000 15 ಜನ ಬರುತ್ತಾರೆ. ಅವ್ರು ಹೇಳ್ತಾರೆ ಇವಾಗ 30 ಜನ 25 ಜನ ಬರ್ತಾರೆ ಅಂತ. ಎಲ್ಲಿ ಬರ್ತಾರೆ? ಆದರೂ ಕೂಡ ಅವರು ನಮ್ಮನ್ನು ಎಲ್ಲೂ ಬಿಟ್ಟಾಕಲಿಲ್ಲ. ನಮ್ಮ ರೋಟರಿ ಸದಸ್ಯರು ಆಗಿದ್ದಾರೆ, ಹೀಗಿದ್ದಾರೆ, ಹೊಗಳಿದ್ದು ಮಾಡಿದ್ದೆಲ್ಲ ಅವರೇ, ನಾವೇನು ಮಾಡಲಿಲ್ಲ. ಈ ವಿಚಾರವನ್ನು ನಾನು ಅವರಲ್ಲಿ ಈಗ ಸತ್ಯ ವಿಚಾರವನ್ನು ಹೇಳೋದು, ನಾನೇನು ಸುಳ್ಳು ಮಾತಾಡುವಂಥದ್ದು ವಿಚಾರ ಅಲ್ಲ. ಸುಳ್ಳು ಮಾತಾಡಿ ನನಗೇನು ಆಗಬೇಕಂಥದ್ದು ಇಲ್ಲ. ಹಾಗಿದ್ರೆ ಎಲ್ಲ ರೋಟರಿಯ ಘಟಾನುಘಟಿಗಳು ಇಲ್ಲಿ ಸೇರಿದ್ದೀರಾ, ನಿಮಗೆಲ್ಲರೂ ಕೂಡ ಈ ವಿಚಾರವನ್ನು ಮುಟ್ಟಿಸ್ತೇನೆ. ಅಧ್ಯಕ್ಷರಾದವರು ಎಷ್ಟೋ ಜನ ಇರ್ಬೋದು, ಎಷ್ಟೋ ಜನ ಇದ್ದಾರೆ, ಆರ್ಥಿಕಗಳು ಸದೃಢರಿದ್ದಾರೆ, ಬೇಕಾದಷ್ಟು ಇದ್ದವರಿದ್ದಾರೆ. ತುಂಬಿ ಆಮೇಲೆ ನಾನು ಸಮಾಜಕ್ಕೆ ಏನಾದರೂ ಕೊಡ್ಬೋದು ಅಂತ ಕೊಡುವವರಿದ್ದಾರೆ. ಎಲ್ಲರೂ ಕೂಡ ಅವರವರ ಹೆಂಡತಿ ಮಕ್ಕಳಿಗೆ ಬೇಕಾದಷ್ಟು ಮಾಡ್ತಾರೆ. ಅದು ದಾನ ಧರ್ಮ ಅಂತ ಆಗುವುದಿಲ್ಲ. ಹೆಂಡತಿ ಮಕ್ಕಳಿಗೆ ಕೊಡದೆ ಪರರಿಗೆ ಕೊಡ್ತಾರಲ್ಲ ಇಂಥವರು, ಅವರು ನಿಜವಾದ ಒಬ್ಬರು ಅಧ್ಯಕ್ಷರು ಅಂತ ನಾನು ಭಾವಿಸ್ತೇನೆ. ಕ್ಲಬ್ನ ಜಿಎಸ್ಆರ್ ಚಿದಾನಂದ ಬೈಲಾಡಿ ಮಾತನಾಡಿ, ರೋಟರಿ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತಾರು ಇತ್ತೀಚೆಗೆ ಜಿಲ್ಲಾ ಕಾನ್ಫರೆನ್ಸ್ ಅನ್ನ ಯಶಸ್ವಿಗೊಳಿಸಿದ್ದಾರೆ. ರೋಟರಿ ಸ್ವರ್ಣ ಕ್ಲಬ್ 210 ದಿನಗಳಲ್ಲಿ 147 ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಡಿಜಿ ಅವರಿಂದ ಶ್ಲಾಘನೆಗೆ ಒಳಪಟ್ಟಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು. ನಮ್ಮ ಗವರ್ನರ್ನ ನೋಡುವಾಗ ನನಗೆ ಅನಿಸ್ತಾ ಇದೆ, ಇವರೇನ ಜಿಲ್ಲಾ ಕಾನ್ಫರೆನ್ಸ್ ಮಾಡಿಸಿದವರು ಅಂತ. 4 ದಿನದಲ್ಲಿ ಇಷ್ಟು ಕ್ರಿಯಾಶೀಲರಾಗಿ ಇರ್ತಾರೆ ಅನ್ನೋದನ್ನು ವಿಕ್ರಮ್ ದತ್ತರ ಹತ್ರ ನೋಡಿ ನಾವು ಕಲಿಬೇಕಾಗಿದೆ. ಅಂಥ ಕಾನ್ಫರೆನ್ಸನ್ನು ನಾನು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ ಖಂಡಿತ, ಆದರೆ ಭಾಗವಹಿಸಿದ ಕಾರ್ಯಕ್ರಮ ಮಾತ್ರ ತುಂಬ ಚೆನ್ನಾಗಿತ್ತು. ಎಲ್ಲ ಫುಡ್ಡುಗಳನ್ನು ನಾನು ತಿನ್ನಲಿಲ್ಲ, ಆದರೆ ತಿಂದ ಫುಡ್ಡುಗಳು ಒಳ್ಳೆಯದಾಗಿತ್ತು. ಈ ವಿಕ್ರಮವನ್ನು ಸಾಧಿಸಿದವರು ವಿಕ್ರಮ್ ದತ್ತರು, ಅವರಿಗೆ ಒಂದು ಅಭಿನಂದನೆಯನ್ನು ತಿಳಿಸುತ್ತಾ, ಇವತ್ತಿನ ಅಫಿಷಿಯಲ್ ವಿಸಿಟ್ ನಾನು 96ರಿಂದ ರೋಟರಿಯಲ್ಲಿ ನಾನು ತೊಡಗಿಸಿಕೊಂಡಿದ್ದೇನೆ. ಎಲ್ಲ ವರ್ಷಗಳಲ್ಲಿ ಗವರ್ನರ್ಗಳು ಅವರದ್ದೇ ಆದ ಅಫಿಷಿಯಲ್ ವಿಸಿಟ್ ಮತ್ತು ಕ್ಲಬ್ ಅಸೆಂಬ್ಲಿಯನ್ನು ಮಾಡ್ತಾ ಇದ್ದಾರೆ ಅವರದ್ದೇ ರೀತಿಯಲ್ಲಿ. ಆದರೆ ನನಗೆ ವಿಶೇಷ ಕಂಡಿದ್ದು ಇವತ್ತು ವಿಕ್ರಮ್ ದತ್ತರವರು ವಿಕ್ರಮದ ಬಗ್ಗೆ. ಅವರ ಕ್ಲಬ್ ಅಸೆಂಬ್ಲಿಯಲ್ಲಿ ಒಂದೇ ಒಂದು ಎವಿನ್ಯೂಸ್ ಬಗ್ಗೆ ಅವರು ಮಾತಾಡಲಿಲ್ಲ. ಮುಂದೆ ನೀವೇನು ಮಾಡಬೇಕು, ಮುಂದೆ 3 ವರ್ಷಕ್ಕೆ ನೀವೇನು ಮಾಡಬೇಕು ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರಲ್ಲ. ಇಂಥ ಗವರ್ನರ್ ಇರೋದೇ ಬಹಳ ಅಪರೂಪ. ಅದಕ್ಕಾಗಿ ಅವರನ್ನು ಮತ್ತೊಮ್ಮೆ ಅಭಿನಂದಿಸುತ್ತಾ, ಈ ವರ್ಷ ಸುರೇಶ್ ರವರ ತಂಡ ಕಾರ್ಯಕ್ರಮವನ್ನು ಅಳವಡಿಸಿದ್ದನ್ನು ನೋಡಿದರೆ ಬಹುಶಃ ಎಲ್ಲರಿಗೂ ಆಶ್ಚರ್ಯ ಆಗ್ಬೋದು. ಕೇವಲ 210 ದಿನದಲ್ಲಿ 147 ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಇವತ್ತು ವಿಕ್ರಮ್ ದತ್ತರವರಿಂದ ಶ್ಲಾಘನೆಗೆ ಪಾತ್ರರಾಗಿದ್ದಾರೆ. ರೋಟರಿ ಕ್ಲಬ್ ಪುತ್ತೂರು ಸ್ವರ್ಣದ ಅಧ್ಯಕ್ಷರಾದ ಸುರೇಶ್ ಪಿ ಮಾತನಾಡಿ, ಪ್ರಸಕ್ತ ವರ್ಷ ಕ್ಲಬ್ ದಶಮಾನೋತ್ಸವವನ್ನು ಆಚರಿಸುತ್ತಿದ್ದು, ಪ್ರಸ್ತುತ 10ನೇ ವರ್ಷದ ಅಧ್ಯಕ್ಷನಾಗಿ ತಾನು ಕ್ಲಬ್ನ ಸರ್ವ ಸದಸ್ಯರ ಸಹಕಾರದೊಂದಿಗೆ ಮುನ್ನಡೆಯುತ್ತಿದ್ದೇನೆ. ಈಗಾಗಲೇ ನಮ್ಮ ಕ್ಲಬ್ 140ಕ್ಕೂ ಮಿಕ್ಕಿ ಪ್ರಾಜೆಕ್ಟ್ಗಳನ್ನು ಹಮ್ಮಿಕೊಂಡಿದ್ದೆ ಎಂದು ಹೇಳಲು ಸಂತೋಷವಾಗುತ್ತಿದೆ ಎಂದರು. ಸತತ 9 ವರ್ಷಗಳಿಂದ ವಿವಿಧ ಅಧ್ಯಕ್ಷರುಗಳು ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸಗಳನ್ನು ಮಾಡುತ್ತಾ 10ನೇ ವರ್ಷಕ್ಕೆ ಅಧ್ಯಕ್ಷರುಗಳನ್ನು ಹುಡುಕ್ತಾ ಇರುವಾಗ ಅಚಾನಕ್ ಆಗಿ ನಾನು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡವ ಈ ಕ್ಲಬ್ಬಿಗೆ. ನಾನು ಹಾಗೆ ತಾವು ಕ್ಲಬ್ ಅಸೆಂಬ್ಲಿಯಲ್ಲಿ ಹೇಳಿದಾಗೆ ನಾನು ಸೇರಿ 2 ವರ್ಷ ಆದಷ್ಟೇ. 2 ವರ್ಷ ಆದಾಗ ನಾನು ಮಂಗಳೂರಲ್ಲಿ ಡ್ಯೂಟಿ ಇದ್ದರೂ ನಾನು ಇಲ್ಲಿ ಬಂದುಬಿಟ್ಟು ರೊಟೇರಿಯನ್ ಆಗಿದ್ದೆ. ನಾನು ನಮ್ಮ ರೊಟೇರಿಯನ್ ವೆಂಕಟರಮಣ ಗೌಡ ಕಳವಾಜ್ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ನನ್ನನ್ನು ಕಾರ್ಯದರ್ಶಿಯಾಗಿ ನೇಮಕ ಮಾಡಿದರು. ಅದು ಬಿಟ್ಟು 1 ವರ್ಷ ಏನೋ ರೆಸ್ಟ್ ತಗೊಂಡೆ, ಸ್ವಲ್ಪ ಬ್ಯಾಕ್ ಪೇಯ್ನ್ ಅಂತೇಳಿ. ತಿರ್ಗಾ 4ನೇ ವರ್ಷಕ್ಕೆ ಬರುವಾಗ ಇದು ಕ್ಲಬ್ 10ನೇ ವರ್ಷ. ಬೆಳಗ್ಗೆ ನಮ್ಮ ಭಾಸ್ಕರ್ ಕೋಡಿಂಬಾಳ ಸರ್, ಇಡೀ ನಮ್ಮ ಸ್ವರ್ಣ ಕ್ಲಬ್ಬನ್ನು ನಡೆಸುವಂಥ ನಮ್ಮ ನಾಯಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಬೆಳಗ್ಗೆ ಫೋನ್ ಮಾಡ್ತಾರೆ, ನೀವು 10ನೇ ವರ್ಷದ ಅಧ್ಯಕ್ಷ ಆಗಬೇಕು ಅಂತೇಳಿ. ನಮಗೆ ಗಸಕ್ ಅಂತಾಯ್ತು. ಯಾಕಂತ ಹೇಳಿದರೆ ನಮ್ಗೆ ಏನೂ ಗೊತ್ತಿಲ್ಲ ಈ ರೋಟರಿ ಬಗ್ಗೆ, ರೋಟರಿ ವಿಚಾರಗಳು ಇತ್ಯಾದಿಗಳು ಏನೂ ಗೊತ್ತಿಲ್ಲ. ಮತ್ತೆ ಬಂದುಬಿಟ್ಟು ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇದರಲ್ಲಿ. ಈ ಒಂದು 10ನೇ ವರ್ಷದಲ್ಲಿ ನನಗೆ ಬಹಳ ಮನ ಮುಟ್ಟಿದ್ದು ಅಂತ ಏನು ಅಂತ ಹೇಳಿದರೆ, ಒಬ್ಬರು
ಕಿಡ್ನಿ ವೈಫಲ್ಯದಿಂದ ಬಳಲ್ತಿದ್ದವ್ರು ಆಚೆ ರೂರಲ್ ಏರಿಯಾ ಪೆರ್ಲಂಪಾಡಿ, ಇಲ್ಲಿಂದ ಈಗ ನನಗೆ ಹೆಸರು ಬರ್ತಾ ಇಲ್ಲ. ಅಲ್ಲಿಗೆ ನಾನು ನಮ್ಮ ಹಿಂದಿನ ಅಧ್ಯಕ್ಷರುಗಳು ನಮ್ಮ ಎಲ್ಲ ಹೋಗಿ ಅವ್ರ ಮನೆಗೆ ನಾವು ಚೆಕ್ ಕೊಡಲಿಕ್ಕೆ ಹೋದದ್ದು, ಏನು ಕ್ಲಬ್ಬಿಂದ ಕಲೆಕ್ಟ್ ಆದಂತಹ ಚೆಕ್ಗಳನ್ನು ನಾವು ಕೊಡಲಿಕ್ಕೆ ಹೋದ್ದು. ಆವಾಗ ನಮಗೆ ಅವ್ರ ಮನೆಯಲ್ಲಿ ಊಟ ರೆಡಿ ಮಾಡಿ ಇಟ್ಟಿದ್ದಾರೆ, ಸರ್ ಊಟ ಮಾಡ್ಕೊಂಡು ಹೋಗಬೇಕು ಅಂತೇಳಿ. ನಾವು ಚೆಕ್ ಕೊಡ್ಲಿಕ್ಕೆ ಹೋದದ್ದು, ನಮಗೆ ಊಟ ಮಾಡಬೇಕು ಅಂತೇಳಿ ರೆಡಿ ಮಾಡಿ ಇಟ್ಟಿದ್ದಾರೆ. ಅದು ನನಗೆ ಬಹಳ ಮನ ಮುಟ್ಟಿತ್ತು. ಮತ್ತೊಂದು ಮಗು ಏನು ಈ ಕೂಲಿ ಕೆಲಸ ಮಾಡುವ ಮಕ್ಕಳ ಒಂದು ಮಗು, ಎಲ್ಲ ಮೈಯೆಲ್ಲ ಎಣ್ಣೆ ಬಿದ್ದು ಸುಟ್ಟು ಏನೇನೋ ಆಗಿತ್ತು. ಅದು ನಮ್ಮೆಲ್ಲ ಕ್ಲಬ್ ಸದಸ್ಯರ ಸಹಕಾರದಿಂದ ಅವಕ್ಕೂ ಹೆಲ್ಪ್ ಮಾಡಿದೆ. ಸರಿಸುಮಾರು 120-140 ಅಷ್ಟು ಪ್ರಾಜೆಕ್ಟ್ಗಳನ್ನು ಈ ವರ್ಷ ಮಾಡಲಿಕ್ಕೆ ನನಗೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಇದೇ ಸಂದರ್ಭದಲ್ಲಿ ಕ್ಲಬ್ ಸರ್ವಿಸ್ ನಡಿಯಲ್ಲಿ ಉದ್ಯಮಿ ಕಿರಣ್ ಕುಮಾರ್ ಇವರನ್ನ ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತಾ ಇವರು ರೋಟರಿ ಪಿನ್ ತೊಡಿಸುವ ಮೂಲಕ ಅಧಿಕೃತವಾಗಿ ಸೇರ್ಪಡೆಗೊಳಿಸಿದರು. ಸಮುದಾಯ ಸೇವಾ ವಿಭಾಗದಡಿಯಲ್ಲಿ ರೋಟರಿ ಭೀಷ್ಮ ಕೆಆರ್ ಶೆನೆಯವರ ಪ್ರಾಯೋಜಕತ್ವದಲ್ಲಿ ಶ್ರೀರಾಮಕೃಷ್ಣ ಆಶ್ರಮದ ಒಂದು ಮಗುವಿನ 1 ವರ್ಷದ ದತ್ತು ಸ್ವೀಕಾರಕ್ಕೆ ದೇಣಿಗೆ, ರೋಟರಿ ಪುತ್ತೂರು ಮಾಜಿ ಅಧ್ಯಕ್ಷ ಎಜೆ ರೈಯವರ ಪ್ರಾಯೋಜಕತ್ವದಲ್ಲಿ ಬೀರಮಲೆ ಪ್ರಜ್ಞಾ ಆಶ್ರಮಕ್ಕೆ ಧನ ಸಹಾಯದ ಕೊಡುಗೆಯನ್ನ ಈ ಸಂದರ್ಭದಲ್ಲಿ ಹಸ್ತಾಂತರಿಸಲಾಯಿತು. ಅಂತಾರಾಷ್ಟ್ರೀಯ ರೋಟರಿ ಫೌಂಡೇಶನ್ಗಳಿಗೆ ದೇಣಿಗೆ ನೀಡಿ ಪಿಎಚ್ಎಫ್, ಎಂಪಿಎಚ್ಎಫ್ ಪದವಿ ಪಡೆದ ಸದಸ್ಯರಾದ ಕೆಪಿ ನಾರಾಯಣ ರೈ, ಅಧ್ಯಕ್ಷ ಸುರೇಶ್ ಪಿ, ಕೆ ಭಾಸ್ಕರ ಕೋಡಿಂಬಾಳ, ದೀಪಕ್ ಬುಳುವಾರು, ಸುನಿಲ್ ಜಾಧವ್, ವಿಜಯ್ ಡಿಸೋಜಾ ಇವರನ್ನ ಡಿಜಿ ವಿಕ್ರಮ್ ದತ್ತಾ ಇವರು ಅಭಿನಂದಿಸಿದರು. ಇದೇ ಕಾರ್ಯಕ್ರಮದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಆರ್ಯಾಪಿನಲ್ಲಿ ನಡೆಯಲಿರುವ ಆರ್ಯಾಪು ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾಟದಲ್ಲಿ ಭಾಗವಹಿಸಲಿರುವ ಸ್ವರ್ಣ ಸ್ಟ್ರೈಕರ್ಸ್ ತಂಡದ ಪುತ್ತೂರು ಕ್ರೀಡಾ ಸಮವಸ್ತ್ರವನ್ನ ಯೂತ್ ಸರ್ವಿಸ್ ನಡಿಯಲ್ಲಿ ಡಿಜಿ ವಿಕ್ರಮ್ ದತ್ತಾ ಇವರು ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ಕ್ಲಬ್ನ ಸದಸ್ಯ ಅಶೋಕ್ ಆಚಾರ್ಯ ಪ್ರಾರ್ಥಿಸಿದ್ರು. ಕಾರ್ಯದರ್ಶಿ ಸೊನೂರೇಟಾ ಆನಂದ್ ಕ್ಲಬ್ ವರದಿಯನ್ನ ಮಂಡಿಸಿದ್ರು. ಇತ್ತೀಚೆಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದ ಸದಸ್ಯ ಪಿಕೆ ನಾರಾಯಣ ರೈ ಅವರನ್ನ ಗೌರವಿಸಲಾಯಿತು. ಕ್ಲಬ್ ಸರ್ವಿಸ್ ನಿರ್ದೇಶಕ ಕೆ ಭಾಸ್ಕರ ಕೋಡಿಂಬಾಳ, ಕಮ್ಯುನಿಟಿ ಸರ್ವಿಸ್ ನಿರ್ದೇಶಕ ಸುಧಾಕರ ಕೆ ನಿಡ್ವಣ್ಣಾಯ, ಅಂತಾರಾಷ್ಟ್ರೀಯ ಸೇವಾ ನಿರ್ದೇಶಕ ದಿನೇಶ್ ಆಚಾರ್ಯ, ಯೂತ್ ಸರ್ವಿಸ್ ನಿರ್ದೇಶಕ ಸುನಿಲ್ ಜಾಧವ್, ವೃತ್ತಿ ಸೇವಾ ನಿರ್ದೇಶಕ ಮಹಾಬಲ ಗೌಡ ಇವರು ವಿವಿಧ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು. ಜಿಲ್ಲಾ ಗವರ್ನರ್ ವಿಕ್ರಮ್ ದತ್ತರ ಪರಿಚಯವನ್ನ ದೀಪಕ್ ಬುಳುವಾರು ಮಾಡಿದ್ರು. ಸರ್ಜಾಂಟ್ 8 ಆರ್ಮ್ಸ್ ಸುಭಾಷ್ ರೈ ಬೆಳ್ಳಿಪಾಡಿ ವಂದಿಸಿದ್ರು. ಕ್ಲಬ್ ಬುಲೆಟಿನ್ ಸಂಪಾದಕ ಮಹೇಶ್ ಕೆ ಸವಣ್ಣೂರು ಹಾಗೂ ಆಶಾ ರೆಬೆಲ್ಲೋ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಒಕೇಶನಲ್ ಸರ್ವಿಸ್ ನಡಿಯಲ್ಲಿ ರೋಟರಿ ಸ್ವರ್ಣದ ಅಧ್ಯಕ್ಷ ಸುರೇಶ್ ಪಿ ಅವರ ತಾಯಿ 80 ವರ್ಷದ ಮುದುರ ಆರ್ಯಾಪು ಹಾಗೂ ಗ್ಯಾರೇಜ್ ವೃತ್ತಿ ಮಾಡಿಕೊಂಡು ನಿವೃತ್ತರಾದ 75 ವರ್ಷದ ಮೋಹನ್ ನಾಯ್ಕ್ ಬನ್ನೂರು ಇವರನ್ನ ಈ ಕಾರ್ಯಕ್ರಮದಲ್ಲಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ರೋಟರಿ ಕ್ಲಬ್ ಪುತ್ತೂರು ಸ್ವರ್ಣದ ಸರ್ವ ಸದಸ್ಯರ ಸಹಕಾರದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ